ಜೈ ಶ್ರೀರಾಮ್, ಹೇಗಿದ್ದೀರಾ? ಇದು ನಿನ್ನೆಯ ಶ್ರೀಕೃಷ್ಣನ ಅಲಂಕಾರ ಹಾಗೂ ಮೊನ್ನೆದು ಶ್ರೀಕೃಷ್ಣ ಅಲಂಕಾರ ಪೂಜೆಗಳನ್ನು ಎಲ್ಲನೂ ನೋಡ್ಕೋತಾ ಬನ್ನಿ. ಆನಂತರ ಇವತ್ತಿನ ವಿಡಿಯೋದಲ್ಲಿ ವ್ಯಾಸರಾಜರ ಆರಾಧನೆಗೆ ಸೋದೆ ಶ್ರೀಗಳು ಹೋಗಿದ್ದರು. ಅದನ್ನೂ ಕೆಲವು ಫೋಟೋಸ್ ಎಲ್ಲ ಹಾಕ್ತಾ ಬರ್ತೀನಿ, ನೋಡ್ಕೋತಾ ಬನ್ನಿ ನೀವು. ಮೊನ್ನೆ ವಜ್ರ ಕವಚ, ನಿನ್ನೆ ವಜ್ರ ಕವಚ ಮತ್ತು ಕಿರೀಟ ಒಂದು ಹಾಕಿರಲಿಲ್ಲ, ಸ್ವಲ್ಪ ಡಿಫರೆಂಟ್ ಆಗಿದೆ, ನೀವು ನೋಡ್ತಾ ಬನ್ನಿ. ಇವತ್ತಿನ ಅಲಂಕಾರ ದಂಡಪಾಣಿ ದಾಮೋದರ ಅಂತೆ ನೋಡಿ. ಇದು ಇವತ್ತಿನ ಅಲಂಕಾರ. ಶಾರ್ಟ್ಸಲ್ಲಿಯೂ ಹಾಕಿರ್ತೀನಿ, ನಿಮಗೆ ಸಿಗದಿದ್ದರೆ ನನ್ನ ಚಾನಲ್ಗೆ ಹೋಗಿ ನೋಡಿದರೆ ನಿಮಗೆ ಶಾರ್ಟ್ಸ್ ವೀಡಿಯೋಗಳೆಲ್ಲ ಸಿಗ್ತವೆ. ನಾನು ಅದರಲ್ಲಿ ಬರೀ ಒಂದು ಮ್ಯೂಸಿಕ್ ಹಾಕ್ತಾ ಇರ್ತೀನಿ, ನೋಡಿರ್ಬೋದು ತುಂಬ ಜನ. ನೋಡಿ, ಇದು ಮುಖ್ಯ ಪ್ರಾಣದೇವರ ಅಲಂಕಾರ, ಎಲ್ಲ ನೋಡ್ಕೋತಾ ಬನ್ನಿ. ನೋಡಿ, ಎಲ್ಲ ನೋಡ್ಕೋತಾ ಬಂದ್ರಿ ತಾನೆ. ನೋಡಿ, ಈಗ ವ್ಯಾಸರಾಜ ಮಠದ ಈಗಿನ ಪೀಠಾಧಿಪತಿಗಳ ಆಹ್ವಾನದ ಮೇರೆಗೆ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರು ಅಲ್ಲಿಗೆ ಹೋಗಿದ್ದರು. ಅದನ್ನೆಲ್ಲ ನೀವು ನೋಡ್ಬೋದು. ಭೀಮನಕಟ್ಟೆಯ ಶ್ರೀಗಳೆಲ್ಲ ಅಲ್ಲಿ ಇದ್ದಾರೆ. ವ್ಯಾಸರಾಜರ ವೃಂದಾವನದ ಅಲಂಕಾರ ನೋಡ್ಬೋದು. ವ್ಯಾಸರಾಜರ ಗೊತ್ತಲ್ಲ ನಿಮಗೆ, ಪೂರ್ವ ಇದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂರ್ವ ಜನ್ಮ, ಅದು ವ್ಯಾಸರಾಜರ ಜನ್ಮ. ಈಗ ಉಪ್ಪಿನಕಾಯಿನ ನೋಡ್ಕೋತಾ ಬರೋಣ. ತುಂಬಾ ಅದ್ಭುತವಾಗಿ ಬರುತ್ತೆ. ನನ್ನ ಫ್ರೆಂಡ್ ರಾಧಿಕಾ ಅಂತ ಒಬ್ಬರಿದ್ದಾರೆ, ಅವ್ರು ನನಗೆ ಈ ಥರ ಮಾಡಿ ಅಂತ ಹೇಳಿಕೊಟ್ಟಿದ್ರು. ಒಂದು ಥರ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಇಷ್ಟು ತನಕ ಮಾಡಿರಲಿಲ್ಲ. ನೋಡಿ, ಅದಕ್ಕೇನು ಬೇಕು ಅಂತ ನೋಡಿ. ನಿಂಬೆಹಣ್ಣು ಉಪ್ಪಲ್ಲಿ ತೋಯಿಸಿಟ್ಟಿರುವಂಥದ್ದು ನೋಡಿ. ಆನಂತರ ಚೌಳಿ ಕೋಡು ಅಂತಾರಲ್ಲ, ಅದು ಮಾವಿನಕಾಯಿ, ಶುಂಠಿ, ಕಾಯಿ ಮೆಣಸು, ಆನಂತರ ಹಾಗಲಕಾಯಿ ನೋಡಿ. ಒಂದು ವಾಟಿಯಷ್ಟು ಮಾವಿನಕಾಯಿ ಅಲ್ಲ, ಸಾರಿ, ನಿಂಬೆಹಣ್ಣನ್ನು ಉಪ್ಪಲ್ಲಿ ಹಾಕಿಟ್ಟಿರ್ತೀನಿ. ನಾನು 1 ತಿಂಗಳ ಹಿಂದೆ ಹಾಕಿಟ್ಟಿದ್ದೆ, ಬರೀ ಉಪ್ಪು ಹಾಕಿಡೋದು. ಅದಕ್ಕೆ ನೋಡಿ, ಇದು ಹಾಗಲಕಾಯಿ, ಚೌಳಿ ಕೋಡನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಂಡಿದ್ದನ್ನೆಲ್ಲ, ಕಾಯಿ ಮೆಣಸು ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಂಡಿದ್ದನ್ನು ಎಲ್ಲ ಹಾಕ್ಕೊಳ್ಳಿ. ನಿಂಬೆಹಣ್ಣಿಗೆ ಬೇಕಾದಷ್ಟು ಉಪ್ಪು ಇತ್ತು ಅದರಲ್ಲಿ. ಈಗ ಹಾಕಿದ ತರಕಾರಿಗೆ ಬೇಕಾದಷ್ಟು ಉಪ್ಪು ಒಂದು ಹಾಕ್ಕೋಬೇಕು. 2 ಚಮಚೆಯಷ್ಟು ಉಪ್ಪು ಬೇಕಾಗತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು, ಯಾಕಂದರೆ ಕಹಿ ಇರುತ್ತೆ ಇದು, ಇಲ್ಲಾಂದರೆ ನೋಡಿ. ಆಮೇಲೆ ಶುಂಠಿನೂ ತುರ್ಕೊಂಡು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ ಈ ಉಪ್ಪಿನಕಾಯಿ. ಹೊರಗೆ ಇಟ್ಟು ಮಾಡ್ಬೋದಾ, ಯೂಸ್ ಮಾಡೋದು ಗೊತ್ತಿಲ್ಲ ನನಗೆ, ಕೊಟ್ಟು ಹೋಗುತ್ತೆ. ನನಗೆ ಜಾಸ್ತಿ ಮನೆಯಲ್ಲಿ ಯೂಸ್ ಆಗಲ್ಲ. ನಾನು ವೀಡಿಯೋಗೋಸ್ಕರ ಮಾಡ್ತೀನಿ, ಯಾರಿಗಾದ್ರು ಬೇಕಾದವ್ರಿಗೆ ಕೊಡ್ತಾ ಬರ್ತೀನಿ, ನೋಡ್ಬೋದು. ಅಂತೂ ಇದು ತುಂಬ ಚೆಂದ ಕಾಂಬಿನೇಷನು. ಆ ಹಾಗಲಕಾಯಿ ಏನು ಗೊತ್ತಾ, ಉಪ್ಪಲ್ಲಿ ಹಾಕಿಟ್ಟ ತಕ್ಷಣ ಅದು ಕಹಿ ಬಿಟ್ಬಿಡುತ್ತೆ, ನಮಗೆ ಕಹಿ ಸಿಗೋದಿಲ್ಲ. ಅದು ಸ್ವಲ್ಪ ಕಹಿ ಇರುತ್ತೆ, ಬಟ್ ಗಂಜಿಗೆ, ಮೊಸರನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಾಗತ್ತೆ ಇದು ಉಪ್ಪಿನಕಾಯಿ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರಿಗೆ ಈ ಥರ ಉಪ್ಪಿನಕಾಯಿ ಇಷ್ಟ ಅವರು ಈ ಥರ ಮಾಡ್ಕೊಳ್ಳಿ, ನೋಡ್ಬೋದು. ನಿಂಬೆಹಣ್ಣು ಉಪ್ಪಲ್ಲಿ ಹಾಕಿ ನೆನೆಸಿಟ್ಟಿಟ್ಟು ಹೇಳಿದ್ನಲ್ಲ, ಇಲ್ಲದಿದ್ದ ಕೂಡ ಹಾಗೆಯೇ ನಿಂಬೆಹಣ್ಣನ್ನು ಕಟ್ ಮಾಡಿನೂ ಇದಕ್ಕೆ ಹಾಕೋಬೋದು. ಬಟ್ ಒಂದು 10 ದಿವಸ ಇಡಬೇಕಾಗತ್ತೆ. ಇದಾದರೂ ನಿಮಗೆ ಒಂದೇ ದಿವಸದಲ್ಲಿ ಯೂಸ್ ಮಾಡಲಿಕ್ಕೆ ಆಗುತ್ತೆ. ನೀಟಾಗಿ ಉಪ್ಪು ಎಳ್ಕೊಂಡ ತಕ್ಷಣ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಇದು ತುಂಬ ದಿನ ಬಾಳಿಕೆ ಬರುತ್ತೆ ನಿಮಗೆ. ನಾವು ಬೇಯಿಸೋದಿಲ್ಲ, ನೀರು ಮುಟ್ಟಿಸೋದೇ ಇಲ್ಲ ನೋಡಿ. ಆನಂತರ ತರಕಾರಿಗಳನ್ನು ನಾವು ಏನು ಗೊತ್ತಾ, ತೊಳೆದು ಇಟ್ಬಿಟ್ಟು ಫ್ಯಾನ್ ಅಡಿಯಲ್ಲಿ ಒಣಗಿಸಿ ಎಲ್ಲ ಮಾಡಿಕೊಂಡು ಆನಂತರ ನಾವು ಬಳಸಬೇಕು ಇದಕ್ಕೆ. ಆವಾಗ ನಮಗೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನೀರಿನ ಪಸೆ ಇರಲೇಬಾರ್ದು ಕೈಯಲ್ಲಿ, ಪಾತ್ರೆಯಲ್ಲಿ, ಆನಂತರ ತರಕಾರಿಗಳಲ್ಲಿ ಎಲ್ಲ. ಅದು ತುಂಬ ಇಂಪಾರ್ಟೆಂಟ್ ಉಪ್ಪಿನಕಾಯಿ ಮಾಡಬೇಕಿದ್ರೆ. ಈ ಥರ ಉಪ್ಪಿನಕಾಯಿ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ. ಅದೇ ಹೇಳಿದೆ, ನನ್ನ ಫ್ರೆಂಡ್ ರಾಧಿಕಾ ಅಂತ ಒಬ್ಬರು ಇದ್ದಾರೆ, ಅವರು ಈ ಥರ ಮಾಡಿ ನೀವು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರ ಅತ್ತೆ ಎಲ್ಲ ಮಾಡ್ತಾರಂತೆ ಇದು. ನೋಡಿದರೆ ಎಷ್ಟು ಇದೆ ಅಂತ ಅನಿಸುತ್ತೆ, ಬಾಯಲ್ಲಿ ನೀರು ಬರುತ್ತೆ ನಿಮಗೆ. ಆನಂತರ ಮಾಸ್ಟರ್ ಶೆಫ್ ಅಂತ ಒಂದು ಬರುತ್ತೆ ನೋಡಿ, ಅದರಲ್ಲಿ ಒಂದು ನಾನು ರೆಸಿಪಿ ನೋಡಿ, ಕಾಯಿ ಮೆಣಸಿದ್ದು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ, ನೋಡ್ಬೋದು. ಒಂದು 100-150 ಗ್ರಾಮಷ್ಟು ಕಾಯಿ ಮೆಣಸನ್ನು ಅರ್ಧ ಕಟ್ ಮಾಡಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಸ್ಲೋಲ್ಲಿ ತೋರಿಸ್ತಾ ಇದ್ದೀನಿ, ಸ್ಲೋ ಮೋಷನ್. ಕರೆಕ್ಟ್ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳಿ. ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಗೊತ್ತಾ, ಫಸ್ಟ್ನ ಹೇಳ್ತಾ ಬರ್ತೀನಿ. ಎಲ್ಲ 1 ಚಮಚೆ ನೋಡಿ. ಸಾಸಿವೆ, ಹುರಿಗಡಲೆ, ಆಮೇಲೆ ಸೋಂಪು, ಜೀರಿಗೆ, ಕೊತ್ತಂಬರಿ, ಇದೆಲ್ಲ 1 ಚಮಚೆ. ಅರ್ಧ ಚಮಚೆ ಮೆಂತೆ, ಅದು ಕರೆಕ್ಟ್ ಹೇಳ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ, ಜೀರಿಗೆ, ಹುರಿಗಡಲೆ, ಸೋಂಪು, ಸಾಸಿವೆ 1 ಚಮಚೆ, ಮೆಂತೆ ಮಾತ್ರ ಅರ್ಧ ಚಮಚೆ.
ಇಷ್ಟು ಹಾಕೋಬೇಕು. ನೀವು ಸ್ವಲ್ಪ ಬೇಕಾದರೆ ಮಸಾಲೆ ಜಾಸ್ತಿ ಮಾಡ್ಕೋಬೋದು. ನೋಡಿ, ಒಂದೇ ಚಮಚಲ್ಲಿ ಅಳತೆ ಮಾಡ್ತಾ ಬನ್ನಿ, ನಿಮಗೆ ಕರೆಕ್ಟ್ ಅಳತೆ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತಾ. ಇದು ಚೂರು ಮೆಣಸಿದ್ದ ಅಂತ ಅನ್ನೋಷ್ಟು ಇದು ಚೆನ್ನಾಗಿ ಬರುತ್ತೆ. ಇದು ನಮ್ಮನೇಲಿ ಯಾರೂ ಮೆಣಸು ತಿನ್ನಲ್ಲ, ಅದು ತುಂಬಾ ಅದ್ಭುತವಾಗಿ ಬರುತ್ತೆ ಇದು. ನೋಡಿ, ಫಸ್ಟ್ ಬಾಣಲಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮಸಾಲೆಗಳನ್ನೆಲ್ಲ. ಜೀರಿಗೆ, ಕೊತ್ತಂಬರಿ, ಸೋಂಪು, ಮೆಂತೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ತಾ ಬನ್ನಿ. ಜಾಸ್ತಿ ದೊಡ್ಡ ಫ್ಲೇಮ್ ಇಟ್ಟು ಕರಿಬೇಡಿ, ಅದು ಕಹಿ ಬರುತ್ತೆ. ಆನಂತರ ನೀಟಾಗಿ ಹುರ್ಕೋತಾ ಬನ್ನಿ. ತುಂಬ ಸ್ಲೋನಲ್ಲಿ ತೋರಿಸಿದ್ದೀನಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಂತ ಹೇಳಿ ನನ್ನ ಮಾಸ್ಟರ್ ಶೆಫಲ್ಲಿ ಇದು ನೋಡ್ಕೋತಾ ಬರ್ತದೆ ನೋಡಿ. ನಮ್ಮ ಇದು ಆ್ಯಕ್ಚುಲಿ ಟ್ರೆಡಿಷನಲ್ ರೆಸಿಪಿ, ಮಹಾರಾಷ್ಟ್ರದಲ್ಲಿ ಮಾಡ್ತಾರಂತೆ ಇದನ್ನ. ನೋಡಿ, ಎಲ್ಲ ಚಟಪಟ ಹಾಕಿ ಗೋಲ್ಡನ್ ಬ್ರೌನ್ ಆಗುತ್ತೆ ಅಷ್ಟು ತನಕ ಹುರ್ಕೊಂಡು ತಣ್ಣಗಾದ ನಂತರ ಪುಡಿ ಮಾಡಿ ಇಟ್ಕೋಬೇಕು ಇದನ್ನ. ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ನಮ್ಮ ದೇಶದ್ದು ಟ್ರೆಡಿಷನಲ್ ಕೆಲವು ಇದೆಯಲ್ಲ ನೋಡಿ, ನಾವು ಪ್ರಿಸರ್ವೇಟಿವ್ ಹಾಕದೆ ಮಾಡುವಂಥ ಉಪ್ಪಿನಕಾಯಿಗಳು ಇದೆಲ್ಲ ಏನಿಲ್ಲ ಅಂದರೆ ಒಂದು ವಾರಕ್ಕೆ ಇದು ಆರಾಮ್ಸೆ ಬರುತ್ತೆ. ಹೊರಗೆ ಇಟ್ಟರೆ ನಿಮಗೆ ಜಾಸ್ತಿ ದಿವಸ ಬೇಕು ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ನಾವು ಬಳಸಬೇಕಾಗತ್ತೆ. ಇನ್ನು ಈ ವಾರದಲ್ಲಿ ತುಂಬ ನಮ್ಮನೆ ವೆರೈಟಿ ಆಫ್ ಮಾವಿನಕಾಯಿ ಪಿಕ್ಕಲ್ ಅಂದರೆ ಉಪ್ಪಿನಕಾಯಿ ಎಲ್ಲ ತೋರಿಸ್ತಾ ಬರ್ತೀನಿ. ನೀವು ಅದನ್ನ ಯಾವುದು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಂಡು ನೋಡಿ. ನಮ್ಮ ಅಮ್ಮನ ಉಪ್ಪಿನಕಾಯಿ, ನಮ್ಮ ಅತ್ತೆದ್ದು ಎಲ್ಲನೂ ತೋರಿಸ್ತಾ ಬರ್ತೀನಿ. ತುಂಬ ವೆರೈಟಿ ಆಫ್ ಅಡಿಗೆನ ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಆನಂತರ ಉಡುಪಿಯ ಸಾರು ಇದನ್ನೆಲ್ಲ ಹಾಕ್ತಾ ಬರ್ತೀನಿ. ನೀವು ನೋಡ್ಬೋದು, ಇದು ಆಗ್ತಾ ಬಂತು. ಇದು ಸ್ಲೋ ಫ್ಲೇಮಲ್ಲಿಟ್ಟು ಸಿಮ್ಮಲ್ಲಿಟ್ಟು ಹುರಿಯೋದು ತುಂಬ ಇಂಪಾರ್ಟೆಂಟು. ಕೊನೆಗೆ ಅದಕ್ಕೆ ಹುರುಗಡ್ಲೆ ಹಾಕ್ಕೊಳ್ಳಿ, ಯಾಕಂದರೆ ಹುರಿದಿರುವಂಥದ್ದು ತಾನೇ ಅದು. ಜಾಸ್ತಿ ಹುರಿಬೇಕಾದಿಲ್ಲ, ಜಸ್ಟ್ ಮಿಕ್ಸಿಗೆ ಹಾಕಿದಾಗ ಪುಡಿ ಆಗಬೇಕು, ಅಷ್ಟು ಮಾತ್ರ ಅದನ್ನು ನಾವು ಹುರಿಬೇಕಾಗತ್ತೆ. ನೋಡಿ, ಇದು ಆಯಿತು, ನೀವು ಕಾಣ್ಬೋದು ಈಗ. ಆನಂತರ ಅದನ್ನ ತೆಗೆದು ತಣ್ಣಗಾಗಲಿಕ್ಕೆ ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಸಾಸಿವೆ ಎಣ್ಣೆ ಹಾಕ್ಕೋಬೇಕು ನಾವಿಲ್ಲಿ. ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಎಣ್ಣೆಲ್ಲ ಇದಕ್ಕೆ ಹಾಕ್ಕೊಳ್ಳೋದು ಬೇಡ, ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಏನಿಲ್ಲ ಅಂದರೆ ಎಳ್ಳೆಣ್ಣೆ ಆದರೂ ಹಾಕ್ಕೋಬೇಕು. ನೋಡಿ, ಎಳ್ಳೆಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ, ಒಂದು ಅರ್ಧ ಕಪ್ಪದ್ದು ಎಣ್ಣೆ ಬೇಕಾಗತ್ತೆ. ನೋಡಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಆನಂತರ ಸಾಸಿವೆ ಹಾಕ್ಕೊಂಡು ಚಟಪಟ ಆದ ನಂತರ ಮೆಣಸನ್ನು ಹಾಕಿ ಅದಕ್ಕೆ ಹುರ್ಕೊಳ್ಬೇಕಾಗತ್ತೆ. ಪ್ರೊಸೀಜರ್ನೆಲ್ಲ ನೋಡ್ಕೋತಾ ಬನ್ನಿ. ಇದು ಚಟಪಟ ಆದ ನಂತರ ನೋಡಿ, ಮೆಣಸನ್ನು ಅರ್ಧ ಕಟ್ ಮಾಡಿ ಸ್ವಲ್ಪ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೋಡಿ, ಯಾವ ಥರ ಸ್ಲಿಟ್ ನೋಡಿ, ಈ ಥರ ಫುಲ್ಲು ಸ್ಲಿಟ್ ಆಗೋದು ಬೇಡ. ಅದು ಸ್ವಲ್ಪ ಉಪ್ಪು ಖಾರ ಎಳ್ಕೊಳ್ಳಿಕ್ಕೆ ಬೇಕಾಗುವಷ್ಟು ಮಾತ್ರ ನಾವು ಸ್ಲಿಟ್ ಮಾಡಿ ಇಟ್ಕೋಬೇಕು. ಇದು ಏನು ಗೊತ್ತಾ, ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ರೊಟ್ಟಿ, ಚಪಾತಿ ಅಂದರೆ ರಾಗಿ ರೊಟ್ಟಿ, ಜೋಳ ರೊಟ್ಟಿ ಎಲ್ಲ ಜೊತೆ. ಇದು ನಾರ್ತ್ ಇಂಡಿಯಾ ಡಿಶ್ ಆ್ಯಕ್ಚುಲಿ. ಯಾರಿಗೆ ಖಾರ ಇಷ್ಟ, ಯಾವತ್ತೂ ಒಂದು ಸಲ ಈ ಥರ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಾಗತ್ತೆ. ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ತಿಂಗಳಾನುಗಟ್ಟಲೆ ಬಾಳಿಕೆನೂ ಬರುತ್ತೆ. ನೋಡ್ಬೋದು ನೀವಿಲ್ಲಿ. ಇದು ನೀಟಾಗಿ ಫ್ರೈ ಆಗಬೇಕು. ನನಗೆ ಇದೊಂದು ಮಿಸ್ಟೇಕ್ ಆಗಿದೆ, ಏನು ಗೊತ್ತಾ, ನಾನು ಉಪ್ಪು ಮತ್ತು ಹುಳಿ ಮತ್ತು ಬೆಲ್ಲ ಹಾಕೋದು ವೀಡಿಯೋ ಮಿಸ್ ಆಗಿದೆ. ನೋಡಿ, ಅರಿಶಿಣ ಹಾಕ್ಕೊಳ್ಬೇಕು ಅದಕ್ಕೆ. ಅದು ಹೊರಗಿನ ಸಿಪ್ಪೆ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು. ಅಷ್ಟು ತನಕ ನಾವು ಅದಕ್ಕೆ ಫ್ರೈ ಮಾಡಬೇಕಾಗತ್ತೆ. ಆನಂತರ ನೋಡಿ, ಅದಕ್ಕೆ ಉಪ್ಪು ಒಂದು ಚಮಚೆಯಷ್ಟು ಕಲ್ಲು ಉಪ್ಪು, ಒಂದು ಚಮಚೆಯಷ್ಟು ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ಲ, ಅದನ್ನ ಹಾಕ್ಕೊಳ್ಬೇಕು. ಈ ಮಧ್ಯೆ ನಾನು ಒಂದು 2ರಿಂದ 3 ಚಮಚೆ ಹುಣಸೆ ಹಣ್ಣು, 2ರಿಂದ 3 ಚಮಚೆ ಬೆಲ್ಲ ಹಾಕಿದ್ದೀನಿ. ಅದು ವಿಡಿಯೋ ಮಿಸ್ ಆಗಿದೆ, ಅದಕ್ಕೆ ನಾನು ಅದನ್ನ ಕವರ್ ಮಾಡಿ ಕೊಡ್ತಾ ಇದ್ದೀನಿ. ನೋಡ್ಬೋದು, ಅದು ಮಧ್ಯದಲ್ಲಿ ರೈಟಿಂಗ್ಸಲ್ಲಿ ಕೊಟ್ಟಿದ್ದೀನಿ. ಆ ನಂತರ ಅದಕ್ಕೆ ಸ್ವಲ್ಪ ಇಂಗು ಇದೆಲ್ಲ ಹಾಕಬೇಕಾಗತ್ತೆ. ತೋರಿಸ್ತಾ ಬರ್ತೀನಿ, ಒಂದೊಂದೇ ನೋಡ್ತಾ ಬನ್ನಿ.
ನೋಡಿ 4 ಟೀ ಸ್ಪೂನು ಟೆಮರಂಡಿ ಪಲ್ಪ್ ಇದೆಯಲ್ಲ ಅದನ್ನ ಹಾಕ್ಕೊಂಡಿದ್ದೆ. ಆಮೇಲೆ 4 ಟೀ ಸ್ಪೂನು ಇದು 4 ಸಲ 2 ಟೀ ಸ್ಪೂನು ನೋಡಿದೆ ಹಾಕಿದ್ದು ವೀಡಿಯೋ ಮಿಸ್ ಆಗಿದೆ. ಆಮೇಲೆ ಆಮ್ಚೂರು ಪುಡಿ ಬದಲು ನನ್ನ ಹತ್ರ ಮಾವಿನಕಾಯಿ ಇತ್ತು, ಅದನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದಲ್ಲಿ. ಅದು ಕುದಿಬೇಕು, ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ಅದಕ್ಕೆ ಇಂಗು ನೋಡಿ, ಬೆಲ್ಲ ತೋರಿಸ್ತಾ ಇದ್ದೀನಿ ಹಾಕಿದ್ದೀನಿ ಅಂತ. ನನಗೆ ಅದು ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮಿಸ್ ಆಗಿತ್ತು. ಆನಂತರ ಟೆಮರಿಂಡ್ ಪಲ್ಪು ನೋಡಿ ಅದನ್ನೂ ತೋರಿಸ್ತಾ ಇದ್ದೀನಿ, ಅದು ಪಲ್ಪ್ ಇದೆಯಲ್ಲ ಅದನ್ನೂ ಹಾಕ್ಕೊಂಡಿದ್ದೆ. ಅದು ಕುದಿ ಬರಬೇಕು, ಒಂದು ಸ್ವಲ್ಪ ಬೇಯಬೇಕದು. ಈಗ ನೋಡಿ ಇಂಗು ಹಾಕಿದ್ದೀನಿ, ಕಾಣ್ಬೋದು, ಇಂಗುನೂ ಹಾಕಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಬಟ್ ನಾನು ಹಾಕಿ ಆಗಿದೆ ನೋಡಿ. ಆಮೇಲೆ ನೋಡಿ ಆಮ್ಚೂರು ಪುಡಿ ಬದಲು ಮಾವಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಈಗ ನಾವು ಪುಡಿ ಮಾಡಿಟ್ಕೊಂಡಿರ್ತೀವಿ ಹುರಿದ ಮಸಾಲೆ, ಅದನ್ನೆಲ್ಲ ಹಾಕ್ಕೋಬೇಕು. ಏನು ಘಮ ಬರುತ್ತೆ ಗೊತ್ತಾ, ಮನೆ ಫುಲ್ಲು ಇದು ಘಮ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನ ಮಾಡಿ ಇಟ್ಕೊಂಡ್ರೆ ಈ ಚಪಾತಿ ಚೂರು ಖಾರ ಇರೋದಿಲ್ಲ, ಸ್ವಲ್ಪ ಕಡಿಮೆ ಖಾರ ಇರೋ ಮೆಣಸನ್ನು ತಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಮನೇಲಿ ಯಾರೂ ಖಾರ ತಿನ್ನಲ್ಲ, ಬಟ್ ಇವರಿಗೆ ನಮ್ಮ ಯಜಮಾನಿಗೆ ಮಗನಿಗೆಲ್ಲ ತುಂಬ ಇಷ್ಟ ಆಗಿರ್ತಿದ್ದು. ನೋಡಿ ಎಷ್ಟು ನೀಟಾಗಿ ಬಂದಿದೆ, ನೋಡ್ಬೋದು. ಒಂಥರ ಪಾಕ ಬಂದಿದ್ದು ನಿಮಗೆ ಕಾಣಿಸ್ಬೋದು. ಇಷ್ಟಾದಾಗ ನಾವು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿದರೆ ಕರೆಕ್ಟ್ ಆಗುತ್ತೆ, ಅದು ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ. ಮಾಡಿ ನೋಡಿ, ಇದು ಹೊಸ ರುಚಿ ಆಗುತ್ತೆ, ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಕರೆಕ್ಟಾಗಿದೆ ಕಂಡ್ರೆ ನೀವು, ಈಗ ಕರೆಕ್ಟ್ ಬಿಟ್ಕೊಳ್ತಾ ಇದೆ ತಳ, ಇಷ್ಟು ಆದರೆ ಸಾಕು. ಇದು ನಮ್ಮ ಊರಲ್ಲಿ ಅಂತೂ ತುಂಬ ಸೆಕೆ ಇದೆ, ಮೋಡ ಆಗ್ತಾ ಉಂಟು, ಮಳೆ ಬರ್ತಾ ಇಲ್ಲ. ಫ್ಯಾನ್ ಇಲ್ಲದೆ ಒಂದು ಗಳಿಗೆ ಕೂಡ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೂರಲ್ಲೆಲ್ಲ ಹೇಗಿದೆ ಅಂತ ಹೇಳಿ. ಮಂಗಳೂರಿಂದ ಅರ್ಧ ದಾರಿ ತನಕ ಮಳೆ ಬಂದಿದೆ, ಉಡುಪಿಗೆ ಮಳೆ ಬಂದಿಲ್ಲ ಮೊನ್ನೆ. ಅಲ್ಲ ಬಂದರೂ ಅದು ವೇಸ್ಟ್, ಅದು ಪ್ರಯೋಜನಕ್ಕೆ ಬರಲ್ಲ, ಯಾಕಂದರೆ ತುಂಬಾ ಸೆಕೆ ಇರುತ್ತೆ. ಇನ್ನು ಏಪ್ರಿಲ್ ಮೇ ಹೀಗೇ ಊರಿಗೆ ಬರೋರು, ಫಂಕ್ಷನ್ಗೆಲ್ಲ ಬರೋರು ತುಂಬ ಸಲ ಥಿಂಕ್ ಮಾಡಿ ಅಷ್ಟೇ ನಾನು ಹೇಳೋದು. ಇದು ಆಯಿತು, ಕಾಣ್ಬೋದು ನೀವು, ನೀಟಾಗಿ ತೋರಿಸಿದ್ದೀನಿ. ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಈಗ ಕಾಗದಿದ್ರು ಮಳೆಗಾಲಕ್ಕೆಲ್ಲ ಆರಾಮ್ಸೆ ಮಾಡಿಕೊಂಡು ತಿನ್ಬೋದು. ನನಗೆ ಅದು ಮಾಸ್ಟರ್ ಶೆಫಲ್ಲಿ ಬಂದ ಕಾರಣ ಟೆಂಪ್ಟ್ ಆಗಿ ನಾನು ಮಾಡಿರುವಂಥದ್ದು. ಅಲ್ಟಿಮೇಟಾಗಿ ಬರುತ್ತೆ. ಹುಣಸೆ ಹಣ್ಣು ಎಷ್ಟು ಹಾಕ್ತಿರೋ ಅಷ್ಟೇ ಬೆಲ್ಲ ಹಾಕಿ, ಆ ಬೆಲ್ಲದ ಸಿಹಿ, ಅರ್ಧ ಸಿಹಿ ಹುಳಿ, ಸಿಹಿ ಖಾರ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನಾಳೆಯಿಂದ ಪುನಃ ನಾಳೆ ಅಥವಾ ನಾಡಿದ್ದು ವೀಡಿಯೋ ಹಾಕ್ತದೆ. ತುಂಬ ವೆರೈಟಿ ಆಫ್ ಮಾವಿನಕಾಯಿ ಉಪ್ಪಿನಕಾಯಿನ ತೊಗೊಂಬರ್ತಾ ಇದ್ದೀನಿ, ನೀವು ಮಾಡಿ ನೋಡಿ. ಈಗ ಮಾವಿನಕಾಯಿ ಸೀಸನನ್ನು ಬಿಡಬೇಡಿ, ಎಂಜಾಯ್ ಮಾಡ್ಕೊಳ್ಳಿ ಮಾವಿನಕಾಯಿ ಜೊತೆ. ನೋಡಿ ನಮ್ಮ ಮನೇಲಿ ನಾವು ಗಂಜಿ ಮಾಡ್ತೀವಿ, ಮೊಸರನ್ನಕ್ಕೆಲ್ಲ ಹಾಕೊಂಡು ತಿಂತೀವಿ, ಬಂದವರಿಗೆಲ್ಲ ಕೊಟ್ಟು ಹೋಗುತ್ತೆ ನಮ್ಮ ಮನೆಯಲ್ಲಿ. ನೋಡಿ ಎಷ್ಟು ನೀಟಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಕಂಡ್ರೆ ನೀವು. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಎಣಿಸಿದ್ರೇ ಬಾಯಲ್ಲಿ ನೀರು ಬರ್ತಾ ಉಂಟು. ನೋಡಿ ಚಂದ ಬೇಯಬೇಕು, ನೀರಂತ